ಕೇವಲ ಒಂದೇ ಒಂದು ಸೆಕೆಂಡಿನ ನಗು ಒಬ್ಬ ವ್ಯಕ್ತಿಯ ಹಣೆ ಬರವನ್ನೇ ಬದಲಿಸಬಲ್ಲದೆ. ಹೌದು, ಕೈಯಲ್ಲಿ ಗ್ರೀಸ್, ಮೈತುಂಬಾ ಧೂಳು, ಹರಿದ ಬಟ್ಟೆ, ಟ್ರಕ್ಗಳ ಟೈರ್ ಮಧ್ಯೆ ಜೀವನ ಕಳೆಯುತ್ತಿದ್ದ ಒಬ್ಬ ಸಾಮಾನ್ಯ ಕ್ಲೀನರ್ ಇಂದು ಇಡೀ ಇಂಟರ್ನೆಟ್ ಜಗತ್ತನ್ನೇ ಆಳುತ್ತಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಇದು ತೆಲಂಗಾಣದ ಅರುಣ್ ಕುಮಾರ್ ಎಂಬ ಯುವಕನ ಒಂದು ರೋಚಕ ಕಥೆ. ಈ ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ನಿಮ್ಮ ಕಣ್ಣುಗಳು ಒದ್ದೆಯಾಗೋದಂತೂ ಗ್ಯಾರಂಟಿನೇ ಸ್ನೇಹಿತರೆ. ಹೌದು, ಸುತ್ತಲೂ ಉರಿಯುವ ಸೂರ್ಯ, ಪಾದದ ಕೆಳಗೆ ಕುದಿಯುವ ಡಾಂಬರ್ ರಸ್ತೆ, ಕಣ್ಣು ಬಿಡದಂತೆ ಅಪ್ಪಳಿಸುವ ಲಾರಿಗಳ ಕಪ್ಪು ಹೊಗೆ, ಇದು ಅರುಣ್ ಕುಮಾರ್ ಪಾಲಿಗೆ ಪ್ರತಿದಿನದ ನರಕವಾಗಿತ್ತು. ಮಗು ಆಟವಾಡುವ ವಯಸ್ಸಿನಲ್ಲಿ ಅಕ್ಕಪಕ್ಕದ ಮನೆಯ ಗೆಳೆಯರು ಬೆನ್ನಿಗೆ ಬಣ್ಣ ಬಣ್ಣದ ಬ್ಯಾಗ್ ಗಳನ್ನ ಏರಿಸಿಕೊಂಡು ಶಾಲೆಗೆ ಹೋಗ್ತೀವಿ ಅಂತ ಖುಷಿಯಿಂದ ಓಡುತ್ತಿದ್ದರೆ, ಅರುಣ್ ಮಾತ್ರ ಕೈಯಲ್ಲಿ ಗ್ರೀಸ್ ಅಂಟಿದ ಹರಿದ ಬಟ್ಟೆ ಹಿಡಿದು ಟ್ರಕ್ಗಳ ಕೆಳಗೆ ಮಲಗಬೇಕಾದಂತಹ ಪರಿಸ್ಥಿತಿ ಇತ್ತು. ಬಡತನ ಎಷ್ಟು ಕ್ರೂರವಾಗಿತ್ತಂದ್ರೆ 4ನೇ ತರಗತಿ ಕಲಿಯುವ ಮೊದಲೇ ಅರುಣ್ ಬೆನ್ನಿಗೆ ಹೊಣೆಗಾರಿಕೆಯ ಹೊರೆ ಬಿದ್ದಾಗಿತ್ತು. ತಂದೆ ತಾಯಿಗಳ ಹಸಿದ ಹೊಟ್ಟೆ ನೀಗಿಸಲು ಈ ಪುಟ್ಟ ಕೈಗಳು ಟ್ರಕ್ನ ಬೃಹತ್ ಚಕ್ರಗಳನ್ನ ತೊಳೆಯಲು ಶುರು ಮಾಡಿದ್ದವು. ಸಾವಿರಾರು ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳೇ ಅರುಣನ ಪ್ರಪಂಚವಾಗಿತ್ತು. ಕಿವಿಗೊಡದ ಹಾರ್ನ್ ಸೌಂಡ್, ರಾತ್ರಿ ಪೂರ್ತಿ ನಿದ್ದೆಲ್ಲದ ಪ್ರಯಾಣ, ಹೋಟೆಲ್ ಹೊರಗಿನ ಎಂಜಲು ಎಲೆಗಳ ನಡುವಿನ ಬದುಕು, ಅಲ್ಲಿ ಸುಖ ಎನ್ನುವುದು ಮರೀಚಿಕೆಯಾಗಿ ಹೋಗಿತ್ತು. ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡುವಾಗ ರಸ್ತೆಯ ಪಕ್ಕದಲ್ಲಿ ಯಾವುದಾದರೂ ಶಾಲಾ ಬಸ್ ಕಂಡರೆ ಅರುಣ್ ಕಣ್ಣಲ್ಲಿ ನೀರು ತುಂಬುತ್ತಿತ್ತು. ನಾನು ಕೂಡ ಇವರಂತೆ ಇರಬೇಕಿತ್ತು ಎಂಬ ಹಂಬಲ ಅವನಿಗಿತ್ತು. ಆದರೆ ಪ್ರತಿ ಬಾರಿ ಟ್ರಕ್ ಡ್ರೈವರ್ ಅರುಣ್ ಗಾಡಿ ಹತ್ತು ಎಂದ ಕೂಗಿದಾಗ ಆತನ ಕನಸುಗಳು ಹೈವೇಯಲ್ಲಿ ಹಾರುವ ಧೂಳಿನಂತೆ ಗಾಳಿಯಲ್ಲಿ ಲೀನವಾಗಿ ಹೋಗುತ್ತಿದ್ದವು. ಹಣೆ ಬರಹದ ಬರಹ ಇಷ್ಟೇ. ಸಾಯುವವರೆಗೂ ಈ ಟ್ರಕ್ಗಳೇ ನನ್ನ ಗತಿ ಎಂದುಕೊಂಡಿದ್ದ ಆ ಅರುಣ್ ಜೀವಕ್ಕೆ ಇಡೀ ದೇಶವೇ ತನ್ನ ನಗುವನ್ನ ನೋಡಿ ಬೆರಗಾಗುವ ಕಾಲ ಹತ್ತಿರದಲ್ಲಿದೆ ಎಂಬ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಹೌದು, ಅದುವೇ ಒಂದು ಮ್ಯಾಜಿಕ್ ಕ್ಷಣ. ದಿನದ ಕೆಲಸ ಮುಗಿಸಿ ದಣಿವಾಗಿಸಿಕೊಳ್ಳಲು ಅರುಣ್ ಒಂದು ಚಹಾ ಅಂಗಡಿಯಲ್ಲಿ ಕುಳಿತಿದ್ದ. ಅಲ್ಲಿ ಯಾವುದೋ ಒಂದು ಮಾತಿಗೆ ಅರುಣ್ ಮನಸಾರೆ ನಕ್ಕಿ ಬಿಟ್ಟಿದ್ದಾನೆ. ಆ ನಗು ಎಷ್ಟು ಪವಿತ್ರವಾಗಿತ್ತು ಅಂದ್ರೆ ಅಲ್ಲೇ ಇದ್ದ ನೆಹರು ಎನ್ನುವ ಒಬ್ಬ ಡ್ರೈವರ್ ಅದನ್ನ ವಿಡಿಯೋ ಮಾಡದೇ ಇರಲು ಸಾಧ್ಯವಾಗಲಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ಆ ವಿಡಿಯೋ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಾಗಿತ್ತು. ಅಷ್ಟೇ ನೋಡಿ, ಅರುಣ್ ಕರಿಯ ಮುಖದ ಮೇಲಿದ್ದ ಆ ಬಿಳಿ ನಗು ಮಿಲಿಯನ್ ಗಂಟಲೆ ಜನರ ಹೃದಯವನ್ನ ಗೆದ್ದಾಗಿತ್ತು. ಇಡೀ ದೇಶ ಯಾರು ಈ ಲಾಫಿಂಗ್ ಬಾಯ್ ಅಂತ ಹುಡುಕಲು ಶುರು ಮಾಡಿದ್ದರು. ಆದ್ರೆ ಕಥೆ ಅಲ್ಲಿಗೆ ಮುಗಿಯುವುದಿಲ್ಲ. ಆ ವಿಡಿಯೋ ಮಾಡಿದ ನೆಹರು ಕೇವಲ ಅವನನ್ನ ಫೇಮಸ್ ಮಾಡಲಿಲ್ಲ, ಅರುಣ್ ಕೈ ಹಿಡಿದು ಮತ್ತೆ ಶಾಲೆಯನ್ನ ಸೇರಿಸಿದ್ದ. ಹಗಲು ಕೆಲಸ, ರಾತ್ರಿ ಓದು, ಹಠಕ್ಕೆ ಬಿದ್ದ ಅರುಣ್ 10ನೇ ತರಗತಿ ಪಾಸ್ ಮಾಡಿಯೇ ಬಿಟ್ಟಿದ್ದ. ಇಂದು ಅದೇ ಅರುಣ್ ಕುಮಾರ್ ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ಒಬ್ಬ ಸ್ಟಾರ್ ಕಂಟೆಂಟ್ ಕ್ರಿಯೇಟರ್ ಆಗಿ ಹೊರಹೊಮ್ಮಿದ್ದಾನೆ. ಗೆಳೆಯರೇ, ಅದೃಷ್ಟ ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ. ಆದ್ರೆ ಬಂದ ಅವಕಾಶವನ್ನ ಅರುಣ್ ಬಳಸಿಕೊಂಡಿದ್ದ ರೀತಿ ಮಾತ್ರ ಅದ್ಭುತವಾಗಿತ್ತು. ನಮ್ಮ ಜೀವನದಲ್ಲಿ ಯಾವ ಕ್ಷಣ ಏನಾಗಬಹುದು ಅಂತ ಹೇಳೋಕೆ ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ನಿಮ್ಮ ಮುಖದ ಮೇಲಿನ ಒಂದು ಸಣ್ಣ ನಗು ಕೂಡ ಜಗತ್ತನ್ನೇ ಗೆಲ್ಲಬಲ್ಲದು ಅನ್ನೋದಕ್ಕೆ ಅರುಣ್ ಕುಮಾರ್ ಸಾಕ್ಷಿಯಾಗಿದ್ದಾನೆ. ಎಲ್ಲದಕ್ಕೂ ನಮ್ಮ ಹಣೆ ಬರ ಕಾರಣವಾಗಿರುತ್ತೆ. ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಈ ಬ್ರಹ್ಮಾಂಡದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಒಂದು ಕಾರಣ ಮತ್ತು ಪರಿಣಾಮ ಇದ್ದೇ ಇರುತ್ತದೆ. ಅದೊಂದು ಸರಪಳಿ ಇದ್ದ ಹಾಗೆ. ನೀವು ಈಗ ಈ ಕ್ಷಣಕ್ಕೆ ಕಣ್ಣು ಮಿಟುಕಿಸುವ ಕೂಡ ಕೋಟ್ಯಾಂತರ ವರ್ಷಗಳ ಹಿಂದೆ ನಡೆದ ಯಾವುದೋ ಒಂದು ಅಣುವಿನ ಚಲನೆಯ ಪರಿಣಾಮ ಕೂಡ ಇರಬಹುದಾಗಿದೆ. ಕಲ್ಪನೆ ಮಾಡಿಕೊಳ್ಳಿ, ನೀವು ಅಂದು ಬಹಳ ಮುಖ್ಯವಾದ ಕೆಲಸದ ಮೇರೆಗೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ರೈಲ್ವೆ ನಿಲ್ದಾಣಕ್ಕೆ ಹೋಗಲು ಸರಿಯಾದ ಸಮಯಕ್ಕೆ ಮನೆಯಿಂದ ಹೊರಡುತ್ತೀರಾ. ಆದ್ರೆ ವಿಧಿಯ ಆಟ ನೋಡಿ, ದಾರಿಯಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಬೈಕ್ ಪಂಚರ್ ಆಗಿ ಹೋಗುತ್ತದೆ. ನೀವು ಬೆವರುತ್ತಾ ಓಡುತ್ತಾ ಪ್ಲಾಟ್ಫಾರ್ಮ್ ತಲುಪುವಷ್ಟರಲ್ಲಿ ನಿಮ್ಮ ಕಣ್ಣೆದುರೇ ಆ ರೈಲು ಹಳೆಗಳ ಮೇಲೆ ವೇಗವಾಗಿ ಚಲಿಸುತ್ತಾ ಮರೆಯಾಗಿ ಹೋಗುತ್ತದೆ. ಇಡೀ ಜಗತ್ತೇ ಮುಳುಗಿದಂತೆ ನಿಮಗೆ ಭಾಸವಾಗುತ್ತದೆ. ಈ ರೈಲು ಮಿಸ್ ಆಗಬಾರದಾಗಿತ್ತು. ನಿಮ್ಮನ್ನು ನೀವೇ ಶಪಿಸಿಕೊಳ್ಳುತ್ತಾ ಹತಾಶರಾಗಿ ಅಲ್ಲಿಯೇ ಕುಳಿತು ಬಿಡುತ್ತೀರಾ. ಆದ್ರೆ ಸರಿಯಾಗಿ ಅರ್ಧ ಗಂಟೆಯ ನಂತರ ಒಂದು ಭೀಕರ ಸುದ್ದಿ ನಿಮಗೆ ಕೇಳಿ ಬರುತ್ತದೆ. ನೀವು ಹತ್ತಬೇಕಿದ್ದ ರೈಲು ಮುಂದಿನ ನಿಲ್ದಾಣ ತಲುಪುವ ಮೊದಲೇ ಹಳಿ ತಪ್ಪಿ ಭೀಕರ ಅಪಘಾತಕ್ಕೆ ಈಡಾಗಿ ಅದರಲ್ಲಿದ್ದ ನೂರಾರು ಜೀವಗಳು ಅಲ್ಲಿಯೇ ಉಸಿರು ಚೆಲ್ಲಿವೆ ಅಂತ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಅಂದು ನಿಮ್ಮ ಗಾಡಿ ಪಂಕ್ಚರ್ ಆಗದೇ ಇದ್ದಿದ್ರೆ, ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಆ ರೈಲನ್ನ ಹತ್ತಿದ್ದರೆ ಇವತ್ತು ನೀವು ಈ ವಿಡಿಯೋ ನೋಡಲು ಬದುಕಲು ಸಾಧ್ಯವೇ ಆಗಿರಲಿಲ್ಲ. ಅವತ್ತು ನಿಮ್ಮನ್ನ
ನಿಮ್ಮನ್ನ ತಡೆದಂತಹ ಆ ಪಂಕ್ಚರ್ ಕೇವಲ ಕಾಕತಾಳೀಯವೇ, ಅಥವಾ ನಿಮ್ಮನ್ನು ಸಾವಿನ ದವಡೆಯಿಂದ ಎಳೆದು ತರಲೆಂದೇ ಆ ವಿಧಿಯಾಟ ಒಂದು ಮಾಸ್ಟರ್ ಪ್ಲಾನ್ ಮಾಡಿರಬಹುದಲ್ಲವೇ? ಹೌದು, ಯಾವುದೇ ವಿಜ್ಞಾನಕ್ಕೂ ನಿಲುಕದ, ತರ್ಕಕ್ಕೆ ಸಿಗದ ಮಹಾನ್ ಶಕ್ತಿಯೇ ಅದೊಂದು ಡೆಸ್ಟಿನಿ ಆಗಿದೆ, ಅಂದ್ರೆ ವಿಧಿಯಾಗಿದೆ, ಅಂದ್ರೆ ಹಣೆ ಬರಹ ಆಗಿದೆ, ಅಂದ್ರೆ ಲಕ್ ಆಗಿದೆ. ಕೆಲವರು ಇದನ್ನ ಹಣೆ ಬರಹ ಅಂತ ಕರೆದರೆ, ಇನ್ನು ಕೆಲವರು ಇದನ್ನ ಡೆಸ್ಟಿನಿ ಅಂತ ಕೂಡ ಕರೆಯುತ್ತಾರೆ. ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ನಡೆದ ನೂರಾರು ಘಟನೆಗಳನ್ನ ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಯಾಕಂದ್ರೆ ಇದರ ಹಿಂದೆ ಇರುವುದೆಲ್ಲ ಕಿಸ್ಮತ್ ಅಂತಾನೆ ಹೇಳಬಹುದು, ಅಂದ್ರೆ ಹಣೆ ಬರಹ ಅಂತಾನೆ ಹೇಳಬಹುದು. ನಮ್ಮ ಜೀವನದ ಪ್ರತಿ ಕ್ಷಣವೂ ಮೊದಲೇ ಫಿಕ್ಸ್ ಆಗಿ ಹೋಗಿರುತ್ತಾ. ನಾವು ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರು ಈ ಕಿಸ್ಮತ್ ಅಥವಾ ವಿಧಿ ಬರದ ಹಾದಿಯಲ್ಲೇ ನಾವು ಸಾಗಬೇಕಾಗುತ್ತಾ? ಒಮ್ಮೆ ಯೋಚಿಸಿ ನೋಡಿ, ನಾವು ಒಂದು ಸಿನಿಮಾದ ಪಾತ್ರಧಾರಿಗಳ ಅಥವಾ ನಾಟಕದಲ್ಲಿ ನಟಿಸುವಂತಹ ನಟರ ಹುಟ್ಟಿದಾಗಿಂದಲೂ ಸಾಯುವವರೆಗೆ ನಾವು ಯಾರನ್ನ ಭೇಟಿಯಾಗುತ್ತೇವೆ, ಯಾರನ್ನ ಪ್ರೀತಿಸುತ್ತೇವೆ, ಯಾರನ್ನ ಮದುವೆ ಆಗುತ್ತೇವೆ, ಯಾವ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತದೆ, ಯಾವ ಕೆಲಸದಿಂದ ನಾವು ಹಾಳಾಗುತ್ತೇವೆ, ಅಥವಾ ಎಷ್ಟು ಬಾರಿ ನಾವು ಸೋಲುತ್ತೇವೆ, ಗೆಲ್ಲುತ್ತೇವೆ, ಈ ಎಲ್ಲವುಗಳು ಮೊದಲೇ ಬ್ರಹ್ಮ ಬರೆದಿಟ್ಟಿರ್ತಾನ. ಅಂದ್ರೆ ಇವೆಲ್ಲವೂ ಪ್ರೀ ರಿಟನ್ನ, ಅಂದ್ರೆ ಇವೆಲ್ಲವೂ ಡೆಸ್ಟಿನಿನ, ಇವೆಲ್ಲವೂ ಕಿಸ್ಮತ್ತ, ಇವೆಲ್ಲವೂ ಮೊದಲು ಬರೆದಂತಹ ಸ್ಕ್ರಿಪ್ಟ್ ನಂತೆ ಎಲ್ಲವೂ ನಡೆಯುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಮ್ಮ ಹಣೆಯ ಬರಹ ಹಣೆ ಮೇಲಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ನಮ್ಮ ಪ್ರತಿ ಜೀವಕೋಶ ಒಳಗಿರುವ DNA ಲಂತೂ ಖಂಡಿತ ಇದೆ. ನೀವು ಎಷ್ಟರ ಮಟ್ಟಿಗೆ ಬೆಳೆಯುತ್ತೀರಿ, ನಿಮಗೆ ಯಾವ ಕಾಯಿಲೆ ಬರಬಹುದು, ನಿಮ್ಮ ಬುದ್ಧಿಶಕ್ತಿ ಎಷ್ಟಿದೆ, ಇವೆಲ್ಲವೂ ನೀವು ಹುಟ್ಟುವ ಮೊದಲೇ ನಿಮ್ಮ ಜೀನ್ಸ್ಗಳಲ್ಲಿ ಬರೆದಿಟ್ಟಿರಲಾಗುತ್ತದೆ. ನೀವು ಇವತ್ತು ಯಾವುದೋ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತ ಅಂದುಕೊಂಡ್ರೆ, ಆ ನಿರ್ಧಾರವನ್ನ ನೀವು ತೆಗೆದುಕೊಳ್ಳುವಂತೆ ಮಾಡಿದ್ದು ಯಾರು? ಅದು ಕೂಡ ಮೊದಲೇ ನಿರ್ಧಾರವಾಗಿತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ಅತಿ ದೊಡ್ಡ ವಾದಗಳಿವೆ. ಇವುಗಳನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ. ಮೊದಲನೆಯದು ಸ್ಥಿರವಾದ ವಿಧಿ, ಅಂದ್ರೆ ತಪ್ಪಿಸಿಕೊಳ್ಳಲಾಗದಂತಹ ಹಣೆ ಬರ, ಅಂದ್ರೆ ಅನ್ಆಲ್ಟರೇಬಲ್ ಸ್ಕ್ರಿಪ್ಟ್, ಅಂದ್ರೆ ಬ್ರಹ್ಮ ಬರೆದಂತಹ ನಮ್ಮ ಹಣೆ ಬರವನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಅನ್ನೋದು. ಹೌದು, ಈ ವಾದದ ಪ್ರಕಾರ ನಿಮ್ಮ ಜೀವನ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂತೆ. ನಿಮ್ಮ ರೈಡ್ ಶುರುವಾದ ಮೇಲೆ ಅದು ಯಾವ ಕಡೆ ತಿರುಗಬೇಕು, ಎಲ್ಲಿ ವೇಗವಾಗಿ ಹೋಗಬೇಕು ಅನ್ನೋದು ರೈಲಿನ ಕೈಯಲ್ಲಿ ಇರೋದಿಲ್ಲ. ಅದು ಹಳಿಗಳ ಮೇಲೆ ಮೊದಲೇ ನಿರ್ಧಾರ ಆಗಿಬಿಟ್ಟಿರುತ್ತದೆ. ನೀವು ಎಷ್ಟೇ ಒದ್ದಾಡಿದರೂ, ಎಷ್ಟೇ ಜಾಗರೂಕತೆಯಿಂದ ಹೆಜ್ಜೆ ಇಟ್ಟರೂ ಯಾವುದು ಆಗಬೇಕೋ ಅದು ಆಗೇ ತಿರುತ್ತದೆ. ಯಾವುದೋ ಒಂದು ಊರಿಗೆ ಹೋಗಬಾರದು ಅಂತ ನೀವೇ ಎಷ್ಟೇ ಪ್ರಯತ್ನ ಪಟ್ಟರೂ ವಿಧಿ ನಿಮ್ಮನ್ನ ಯಾವುದೋ ಒಂದು ನೆಪದಲ್ಲಿ ಅದೇ ಊರಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ. ಒಂದು ವೇಳೆ ನೀವು ಗೆಲ್ಲಬೇಕು ಅಂತ ಬರೆದಿದ್ದರೆ, ನೀವು ಸೋಲಲು ಸಾವಿರ ದಾರಿಗಳನ್ನ ಹುಡುಕಿದರೂ ಕೊನೆಗೆ ಗೆಲುವು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಹಾಗಾದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ವಾ ಅಂತ ನೀವು ಕೇಳಬಹುದಂತ ಪ್ರಶ್ನೆ ಆಗಿದೆ. ಎರಡನೇ ಸಿದ್ಧಾಂತ ಕರ್ಮ ಸಿದ್ಧಾಂತ, ಅಂದ್ರೆ ಬಿತ್ತಿದಂತ ಬೆಳೆ. ಈ ಒಂದು ಸಿದ್ಧಾಂತ ಅತ್ಯಂತ ಭಯಾನಕ ಮತ್ತು ನ್ಯಾಯಯುತವಾದಂತಹ ಸಿದ್ಧಾಂತವಾಗಿದೆ. ಅದನ್ನೇ ನಾವು ಕರ್ಮ ಸಿದ್ಧಾಂತ ಅನ್ನುತ್ತೇವೆ. ಇದು ಹೇಳೋದು ಏನೆಂದ್ರೆ, ನಿಮ್ಮ ಇವತ್ತಿನ ಪರಿಸ್ಥಿತಿಗೆ ಕಾರಣ ನಿಮ್ಮ ಹಣೆ ಬರವಲ್ಲ, ಬದಲಿಗೆ ನೀವು ಹಿಂದೆ ಮಾಡಿದ ಕೆಲಸಗಳು, ಅಂದ್ರೆ ಕರ್ಮಗಳು. ಒಂದು ಕೆರೆಯಲ್ಲಿ ಕಲ್ಲು ಎಸೆದರೆ ಅದು ಹೇಗೆ ಅಲೆಗಳನ್ನ ಸೃಷ್ಟಿಸಿ ಮತ್ತೆ ದಡಕ್ಕೆ ವಾಪಸ್ಸು ಬರುತ್ತೋ, ಹಾಗೆ ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳು ಒಂದು ಅಲೆಯಾಗಿ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತವೆ. ನೀವು ಇಂದು ಅನುಭವಿಸುತ್ತಿರುವ ಸುಖವಾಗಲಿ ಅಥವಾ ಪಡುತ್ತಿರುವ ಕಷ್ಟವಾಗಲಿ, ಅದು ನೀವು ಹಿಂದೆ ಹಾಕಿದ ಬಂಡವಾಳದ ತರ ಬಡ್ಡಿ ಅಷ್ಟೇ. ಇಲ್ಲಿ ವಿಧಿ ಎಂಬುದು ಒಂದು ಕ್ರೂರ ನ್ಯಾಯಾಧೀಶರಂತೆ. ನೀವು ಏನೇ ಮಾಡದಿದ್ದರೂ ಅದರ ಫಲವನ್ನ ಮಾತ್ರ ನಿಮಗೆ ಉಣಿಸಿಯೇ ಬಿಡುತ್ತಾನೆ. ಇವೆರಡರಲ್ಲಿ ಯಾವುದು ಸತ್ಯ ಅಂತ ನೀವು ಹೇಳಬೇಕು. ನಾವು ವಿಧಿಯ ಕೈಗೊಂಬೆಗಳ ಅಥವಾ ನಮ್ಮ ಕರ್ಮದ ಫಲವನ್ನ ಉಣ್ಣುತ್ತಿರುವ ಅಸಹಾಯಕ ನಟರ? ಈ ಪ್ರಶ್ನೆಗೆ ಉತ್ತರ ನಿಮ್ಮ ಜೀವನದ ಚಿಕ್ಕ ಚಿಕ್ಕ ಘಟನೆಗಳಲ್ಲಿಯೇ ಅಡಗಿಕೊಂಡಿದೆ. ಸ್ನೇಹಿತರೆ, ಜಸ್ಟ್ ಯೋಚನೆ ಮಾಡಿ. ನೀವು ಯಾವುದೋ ಒಬ್ಬ ಹಳೆಯ ಗೆಳೆಯನ ಬಗ್ಗೆ ಯೋಚನೆ ಮಾಡುತ್ತಿರುತ್ತೀರಾ. 10 ವರ್ಷಗಳಿಂದ ಅವನ ಸಂಪರ್ಕವೇ ನಿಮಗೆ ಇರುವುದಿಲ್ಲ. ಆದರೆ ಅದ್ಯಾವ ಅದೃಶ್ಯ ತಂತಿಯ ಮೂಲಕ ನಿಮ್ಮ ಯೋಚನೆ ಅವನಿಗೆ ತಲುಪುತ್ತೋ ಗೊತ್ತಿಲ್ಲ. ಸರಿಯಾಗಿ ಅದೇ ಕ್ಷಣಕ್ಕೆ ನಿಮ್ಮ ಫೋನ್ ರಿಂಗ್ ಆಗುತ್ತದೆ. ಸ್ಕ್ರೀನ್ ಮೇಲೆ ನೋಡಿದರೆ ಅದೇ ನಿಮ್ಮ ಗೆಳೆಯ ಆಗಿರುತ್ತಾನೆ. ಇದನ್ನ ನೀವು ಕಾಕತಾಳೀಯ, ಅಂದ್ರೆ ಕೋಇನ್ಸಿಡೆಂಟ್ ಅಂತ ನಕ್ಕು ಸುಮ್ಮನಾಗಬಹುದು. ಆದ್ರೆ ವಿಜ್ಞಾನದ ಭಾಷೆಯಲ್ಲಿ ಇದಕ್ಕೆ ಸಿಂಕ್ರೋನಿಸಿಟಿ ಅಂತಾರೆ. ಅಂದ್ರೆ ಈ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಒಂದು ಅತ್ಯಂತ
ನಿಗೂಢ ಸುಳಿವುಗಳಾಗಲಿವೆ. ಇನ್ನೊಂದು ಇಂತಹ ಉದಾಹರಣೆ ಇಲ್ಲಿದೆ. ನೀವು ಯಾವುದೋ ದಾರಿಯಲ್ಲಿ ಹೋಗುತ್ತಿರುವಾಗ ಪದೇ ಪದೇ ಒಂದೇ ರೀತಿಯ ನಂಬರ್ ನೋಡುವುದು ಅಥವಾ ಯಾರೋ ಅನಾಮಧೇಯ ವ್ಯಕ್ತಿ ಬಂದು ಹೇಳುವ ಒಂದು ಮಾತು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವಾಗಬಹುದು. ಇವೆಲ್ಲವೂ ಆಕಸ್ಮಿಕಗಳಲ್ಲ. ಜೀವನದಲ್ಲಿ ಸಂಭವಿಸುವ ಘಟನೆಗಳು ಅಥವಾ ಅನಾಹುತಗಳು ಕೇವಲ ಅಪಘಾತಗಳಲ್ಲ. ಅವು ವಿಧಿಯು ನಿಮಗೆ ನೀಡುವ ಗಂಭೀರವಾದ ಸಂಕೇತಗಳಾಗಿವೆ. ಯಾವುದೋ ಒಂದು ಕೆಲಸ ಆಗಬಾರದು ಅಂತ ಪದೇ ಪದೇ ಅಡೆತಡೆಗಳು ಬರ್ತಾ ಇದ್ರೆ ಅದರರ್ಥ ಈ ಬ್ರಹ್ಮಾಂಡ ನಿಮ್ಮನ್ನ ಯಾವುದೋ ಒಂದು ದೊಡ್ಡ ಸಂಕಷ್ಟದಿಂದ ತಡೆಯುತ್ತಿದೆ ಎಂದರ್ಥ. ಅಂದ್ರೆ ನಾನು ಹೇಳುವ ಪ್ರಕಾರ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ನಾವು ತಿಳಿದುಕೊಳ್ಳಬೇಕು. ನಾವು ಅದನ್ನ ದೌರ್ಭಾಗ್ಯ ಅಂತ ತಿಳಿದುಕೊಂಡರೆ ವಾಸ್ತವದಲ್ಲಿ ಅದು ವಿಧಿಯ ರಕ್ಷಾ ಕವಚ ಕೂಡ ಆಗಿರಬಹುದು. ನೋಡಿ ಗೆಳೆಯರೇ, ನಿಮ್ಮ ಕಣ್ಣಿಗೆ ಕಾಣುವ ಈ ಪ್ರಪಂಚ ಹಿಂದೆ ನಿಮಗೆ ಅರ್ಥವಾಗದ ಕೋಟ್ಯಾಂತರ ಲೆಕ್ಕಾಚಾರಗಳು ಪ್ರತಿದಿನ ನಡೆಯುತ್ತಾನೆ ಇರುತ್ತವೆ. ನೀವು ಈ ವಿಡಿಯೋನ ಇವತ್ತು ಇದೇ ಕ್ಷಣಕ್ಕೆ ನೋಡ್ತಾ ಇರೋದು ಕೂಡ ಆ ವಿಧಿಯ ಆಟವೇ ಆಗಿರಬಹುದು. ಬಹುಶಃ ನಿಮ್ಮ ಜೀವನದ ಮುಂದಿನ ದೊಡ್ಡ ತಿರುವಿಗೆ ಈ ವಿಡಿಯೋ ಒಂದು ಮುನ್ಸೂಚನೆ ಕೂಡ ಆಗಬಹುದು. ಹೇಳಬೇಕಂದ್ರೆ ಏನಾದರೂ ಆಗಬಹುದು. ವಿಜ್ಞಾನವೇ ಇರಲಿ ಅಥವಾ ಅಧ್ಯಾತ್ಮವೇ ಇರಲಿ, ಒಂದು ಸತ್ಯ ಸ್ಪಷ್ಟ, ಈ ಬ್ರಹ್ಮಾಂಡದಲ್ಲಿ ಯಾವುದು ಆಕಸ್ಮಿಕವಲ್ಲ. ನೀವು ಈ ಕ್ಷಣ ವಿಡಿಯೋ ನೋಡ್ತಾ ಇರೋದು ಕೂಡ ಯಾವುದೋ ಒಂದು ದೊಡ್ಡ ಲೆಕ್ಕಾಚಾರದ ಭಾಗವೇ ಆಗಿರಬಹುದು. ಯೋಚಿಸಿ ನೋಡಿ, ನಿಮ್ಮ ಜೀವನದಲ್ಲಿ ನಡೆದ ಅತಿ ದೊಡ್ಡ ಕಾಕತಾಳೀಯ ಘಟನೆ ಯಾವುದು ಅಂತ. ಅದು ನಿಮ್ಮ ಬದುಕನ್ನ ಬದಲಾಯಿಸುತ್ತಾ ಆ ಅದೃಶ್ಯ ಶಕ್ತಿಯ ಕೈವಾಡವನ್ನ ನೀವು ಎಂದಾದ್ರೂ ಅನುಭವಿಸಿದ್ದೀರಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಆ ರೋಚಕ ಅನುಭವವನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಯಾಕಂದ್ರೆ ನಿಮ್ಮ ಕಮೆಂಟ್ ಮತ್ತೊಬ್ಬರ ವಿಧಿಯನ್ನ ಕೂಡ ಬದಲಿಸಬಹುದಾಗಿದೆ. ಈ ವಿಡಿಯೋ ನಿಮಗೆ ಹೇಗನಿಸುತ್ತೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ.